ಬೆಂಗಳೂರಿನ ಉದ್ಯಮಿ ಕೆಎಂ ಉಡುಪ ನೀಲಾವರ ಇವರ 70ನೇ ವರ್ಷಕ್ಕೆ ಹಮ್ಮಿಕೊಂಡ ಭೀಮರಥ ಶಾಂತಿ ಹೋಮ ಕಾರ್ಯಕ್ರಮವು ಸಂಭ್ರಮದಿಂದ ನೆರವೇರಿತು. ಮೊದಲಿಗೆ ಗಣಪತಿ ಪೂಜೆಯೊಂದಿಗೆ ಕಳಶ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮ ನೆರವೇರಿತು. ನಂತರ ಸಪ್ತ ಋತ್ವಿಜರಿಂದ ಮೃತ್ಯುಂಜಯ ಜಪ ಮತ್ತು ನವಗ್ರಹ ಹೋಮ, ಷೋಡಶ ಕಳಶ ಸಹಿತ ಪೂಜಾ ಕಾರ್ಯಕ್ರಮ, ಷೋಡಶ ಸುಹಾಸಿನಿಯರಿಗೆ ಬಾಗಿನ ಅರ್ಪಿಸಿ ಪೂಜೆ, ಕೆಎಂ ಉಡುಪ ದಂಪತಿಗಳಿಗೆ ಷೋಡಶ ಕಳಶ ತೀರ್ಥಾಭಿಷೇಕ, 50 ಋತ್ವಿಜರಿಗೆ ಕಳಶದಾನ ಮತ್ತು ಮುಖ್ಯ ಋತ್ವಿಜ ವೇದಮೂರ್ತಿ ಶ್ರೀ ಋಷಿಕೇಶ್ ಬಾಯರ್ ಅವರಿಗೆ ಭೀಮರಥ ಶಾಂತಿಯ ರಜತ ರಥ ಸಮರ್ಪಣೆ, ಋತ್ವಿಜ ದಂಪತಿಗೆ ಪೂಜೆ ಮತ್ತು ಆಚಾರ್ಯರಿಗೆ ಪೂಜೆ, ಹೋಮಕುಂಡ ಮತ್ತು ಕಳಶಕ್ಕೆ ಮಹಾಮಂಗಳಾರತಿ. ಉಡುಪಿಯ ವೆಂಕಟರಮಣ ದೇವಸ್ಥಾನದ ಆಡಳಿತ ಸಮಿತಿಯ ಪರವಾಗಿ ರಮೇಶ್ ಬಾರಿತಾಯ ಮತ್ತು ಸದಸ್ಯರಿಂದ ಉಡುಪ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಉಡುಪಿಯ ಯುವ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ಶ್ರೀ ವಿಷ್ಣು ಪಾಡಿಕರ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಂದ ಉಡುಪ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ಅವರು ಕೆಎಂ ಉಡುಪ ದಂಪತಿಗೆ ಶುಭ ಹಾರೈಸಿದರು. ಶ್ರೀ ಕೆಎಂ ಉಡುಪ ನೀಲಾವರ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಶಾಂತಾ ಕೆಎಂ ಉಡುಪ ಇವರ 70ರ ಸಂಭ್ರಮದಲ್ಲಿದ್ದೇವೆ. 70ರ ಸಂಭ್ರಮ ಅಂತ ಹೇಳಿದರೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಭೀಮರಥ ಶಾಂತಿ ಅಂತ ಆಚರಣೆ ಮಾಡ್ತಾರೆ. ಹಾಗೆ ನೀಲಾವರದಲ್ಲಿ ನಾವೆಲ್ಲ ಒಗ್ಗೂಡಿ ಒಳ್ಳೆಯ ರೀತಿಯಲ್ಲಿ ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೆಎಂ ಉಡುಪ ಇವರ ಬಗ್ಗೆ 2 ಮಾತು ಹೇಳೋದು ಅಂತಾದರೆ, ಅವರಿಗೆ 70 ವರ್ಷ ಆಯಿತು ಅಂತ ಹೇಳುವಂಥದ್ದೇ ನಮಗೆ ಆಶ್ಚರ್ಯ. ಯಾಕೆಂತ ಹೇಳಿದರೆ ಇವತ್ತಿಗೂ ಕೂಡ ನಮ್ಮ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಮಾಜಮುಖಿ ಕಾರ್ಯಕ್ರಮ ಇರ್ಬೋದು, ಯಾವುದಿದ್ರೂ ಕೂಡ ಒಂದು ವಿಷಯ ಅವರಿಗೆ ಗೊತ್ತಾಯಿತು ಅಂತ ಹೇಳಿದರೆ ಆ ಕಾರ್ಯಕ್ರಮದಲ್ಲಿ ಅವರ ಸಹಭಾಗಿತ್ವ 100ಕ್ಕೆ 100% ಉಂಟು ಅಂತ ಎಣಿಸ್ಕೊಳ್ಬೋದು. ಸಾಧಾರಣ ಅದಕ್ಕೋಸ್ಕರ ಅವರು ಹೇಳೋದುಂಟು, ಯಾವುದೇ ಒಂದು ದಿನ ನಿಗದಿ ಮಾಡಿದಾಗ ಮುಂಚಿತವಾಗಿ ನಂಗೆ ಹೇಳಿತು ಅಂತೇಳಿ ವಿಷ್ಣು ನಾನು ಸೇರ್ಕೊಳ್ತಿದ್ದೆ ಅಂತ ಹೇಳುವಂಥ ಮಾತನ್ನು ಇವತ್ತಿಗೂ ಅವರು ಹೇಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಮತ್ತು ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಇವರಿಂದಲೂ ಉಡುಪ ದಂಪತಿಯನ್ನ ಸನ್ಮಾನಿಸಲಾಯಿತು. ಯಾವತ್ತೂ ಜನರಲ್ಲಿ ಜನಾರ್ದನನ್ನು ಕಾಣುವಂಥ ಮನೋಭೂಮಿಕೆಯ ಕೆ ಎಂ ಉಡುಪರಿಂದ ಅವರ 70ನೇ ವರ್ಷದ ಸಂಭ್ರಮಾಚರಣೆ
ಎಲ್ಲ ಸಾತ್ವಿಕ ಬಾಧಕ ಶ್ರೇಷ್ಠಗಳನ್ನು ಇಲ್ಲಿ ಒಟ್ಟು ಸೇರಿಸಿತು ಈ ತಾಯಿಯ ಸನ್ನಿಧಿಯಲ್ಲಿ ವರಮಹಾಲಕ್ಷ್ಮಿಯ ಪೂಜೆ ದಿವಸ. ನಾನು ಇಷ್ಟೇ ಹೇಳುವಂಥದ್ದು, ಅವರ ಬದುಕು ಅದು ಸಾರ್ಥಕ್ಯದ ಬದುಕು. ಸಮಾಜ ಸೇವೆಯ ಮುಖಾಂತರ, ಧಾರ್ಮಿಕ ಸೇವೆ ಮುಖಾಂತರ, ಸಾಹಿತ್ಯದ ಪರಿಚಾರಿಕೆಯ ಮುಖಾಂತರ ಒಬ್ಬ ದೊಡ್ಡ ಉದ್ಯಮಪತಿಯಾಗಿ ಕೃಷಿ ಜೀವನದಲ್ಲೂ ಆಸ್ಥೆಯಿಂದ ತನ್ನನ್ನು ತಾನು ಸಮರ್ಪಿಸಿಕೊಂಡು ತೊಡಗಿಸಿಕೊಂಡು ಬಾಳನ್ನು ಕಟ್ಟಿಕೊಂಡವರು. ಮಠಮಾನ್ಯಗಳಿಗೆ ಎಲ್ಲ ಸ್ವಾಮಿಗಳಿಗೂ ಪ್ರಿಯರಾದವರು. ಬ್ರಾಹ್ಮಣ್ಯ ಸಂಘಟನೆಯಲ್ಲೂ ಅವರ ಸೇವೆ ಬಹಳ ಹಿರಿದಾದುದು. ಬ್ರಹ್ಮತೇಜೋ ಬಲಂ ಬಲಂ ಎನ್ನುವ ನೆಲೆಯಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ತತ್ವದ ಅಡಿಯಲ್ಲಿ ಸರ್ವರನ್ನು ಸಮಾನವಾಗಿ ಕಾಣುವಂಥ ವ್ಯಕ್ತಿತ್ವ. ಪೂರ್ಣಾಯುಷ್ಯದ ಅನುಗ್ರಹ ಎಲ್ಲ ಸ್ವಾಮಿಗಳ ಆಶೀರ್ವಾದ ಬಲದಿಂದ ಆ ತಾಯಿ ಮಹಿಷಮರ್ದಿನಿಯ ಒಂದು ಆಶೀರ್ವಾದದ ಬಲದೊಂದಿಗೆ, ಅನುಗ್ರಹದೊಂದಿಗೆ ಅವರಿಗೆ ಪ್ರಾಪ್ತವಾಗಲಿ. ಆ ಕಾರ್ಯಕ್ರಮದಲ್ಲೂ ನಾವೆಲ್ಲ ಪಾಲ್ಗೊಳ್ಳುವಂತೆ ಭಗವಂತ ನಮಗೂ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೆ ಎಂ ಉಡುಪರವರು ನೀಲಾವರದ ಅವರ ಹಿರಿಯರ ಮನೆಯಲ್ಲಿ ತನ್ನ 70ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ನಾಡಿಗೆ ಮಾರ್ಗದರ್ಶಕರಾದವರು, ಹಿರಿಯರು, ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವವರು, ಸಮಾಜ ಸೇವೆ ಮಾಡ್ತಾ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ದಾನ ಧರ್ಮವನ್ನು ಮಾಡ್ತಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು, ಕೀರ್ತಿಯನ್ನು ಗಳಿಸಿದವರು. ಅವರ ಈ ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಅವರಿಗೆ 100 ಕಾಲವರೆಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ. ಅವರನ್ನು ಇನ್ನಷ್ಟು ಸಾಮಾಜಿಕ ಕೆಲಸಗಳಾಗಿ ಸಮಾಜಕ್ಕೆ ಒಂದು ಮಾರ್ಗದರ್ಶನದ ವ್ಯಕ್ತಿಯಾಗಿ ಅವರು ಬದುಕಲಿ ಅಂತ ಹೇಳಿಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಪ್ರಸಾದ ವಿನಿಯೋಗದೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ನೆರವೇರಿತು. ಈ ಸಂದರ್ಭದಲ್ಲಿ ಉದ್ಯಮಿ ಕೆಎಂ ಉಡುಪ ನೀಲಾವರ ಇವರು ಮಾತನಾಡಿ, ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕಾರ ನೀಡಿದವರಿಗೆ ಧನ್ಯವಾದ ತಿಳಿಸಿದರು. ಜನನೀ ಜನ್ಮಭೂಮಿಸ್ಥ ಸ್ವರ್ಗಾದಪಿ ಗರೀಯಸಿ ಎಂದು ಹೇಳಿದ್ದಾರೆ. ಈಗ ಹುಟ್ಟಿದ ಮನುಷ್ಯ ಎಲ್ಲಿ ಹುಟ್ಟಿದಾನೋ ಅಲ್ಲಿಂದಲೇ ಮುಂದೆ ಬಂದರೆ ಬಹಳ ಒಳ್ಳೆಯದು. ಊರನ್ನು ಬಿಟ್ಟು ಕಡೆಗಣಿಸಿ ನಾವು ಪರಲೋಕದಲ್ಲಿ ಪರಸ್ಥಳದಲ್ಲಿ ಹೋಗಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಊರ ಜನರ, ನಮ್ಮ ಆಸುಪಾಸಿನ ಜನರ ಒಂದು ಅನಿಸಿಕೆಗೆ ದ್ರೋಹ ಮಾಡಿದಂತಾಗತ್ತೆ. ನಾವು ಬೆಂಗಳೂರನ್ನು ಬಿಟ್ಟು ಊರಿನಲ್ಲಿ ಅಂದರೆ ನೀಲಾವರದಲ್ಲಿ ನಮ್ಮ ಸ್ವಗೃಹದಲ್ಲಿ ಕಾರ್ಯಕ್ರಮವನ್ನು ಮಾಡುವ ಒಂದು ಅಭಿಲಾಷೆ ನಮಗಿತ್ತು. ಅದರಂತೆ ಇವತ್ತು ಪ್ರಯತ್ನ ಮಾಡಿದ್ದೇವೆ. ಎಲ್ಲ ರೀತಿಯಲ್ಲೂ ಸಹಕಾರ ತುಂಬ ಜನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಆತ್ಮೀಯರು ಜಾಸ್ತಿ ಇದ್ದಾರೆ. ಯಾಕಂದರೆ ನಾವು ಬೆಳೆದು ಬಂದ ವ್ಯವಸ್ಥೆ ಹಾಗೆ 10 ಜನಕ್ಕೆ ಉಪಕಾರ ಮಾಡಿ ಅವರು ಕೂಡ ನಮಗೆ ಸಹಕಾರ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಶ್ರೀಮತಿ ಶಾಂತಾ ಉಡುಪ, ಹರ್ಷತ್ ಉಡುಪ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.